ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಧೈರ್ಯ ಕಳೆದುಕೊಳ್ಳದೆ ಅದನ್ನು ಅರ್ಥೈಸಿಕೊಂಡು ಆನಂದಿಸಲು ಕಲಿಯಿರಿ. ಆಗ ಸಮಸ್ಯೆಗಳಿಗೆ ಪರಿಹಾರವು ಗೋಚರಿಸುತ್ತದೆ. ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಪರಿಹಾರ ಹುಡುಕುವತ್ತ ಗಮನ ಕೇಂದ್ರೀಕೃತವಾದಾಗ ಸೋಲು ಎದುರಾಗುತ್ತದೆ ಎಂದು ಕಾರ್ಪೊರೇಟರ್ ಗುರು ಬೆಂಗಳೂರಿನ ಪ್ರಸನ್ನ ಟ್ರಸ್ಟ್ನ ಶ್ರೀ ಸುಖಬೋಧಾನಂದಜಿ ಹೇಳಿದರು. ಮಂಗಳೂರು ನಗರದಲ್ಲಿ ಕರ್ನಾಟಕ ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಭೀತಿ. ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಭೀತಿ ಆತನನ್ನು ಕಾಡುತ್ತಿರುತ್ತದೆ. ಭೀತಿ ಒತ್ತಡ, ಉದ್ವಿಗ್ನತೆಯನ್ನು ಸೃಷ್ಟಿಸುತ್ತದೆ. ಭೀತಿಯ ಬದಲು ಯಾವಾಗ ಪ್ರೀತಿ ನಮ್ಮನ್ನು ಆವರಿಸಿಕೊಳ್ಳುತ್ತದೆ, ಆಗ ರಾಗ, ದ್ವೇಷ ಜೀವನವನ್ನು ಸಂಭ್ರಮಿಸಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಜಯರಾಮ್ ಭಟ್ ಅಧ್ಯಕ್ಷತೆ ವಹಿಸಿದ್ರು. ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಮಹಾಬಲೇಶ್ವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಉಪನ್ಯಾಸದ ಮೊದಲು ಕಾರ್ಪೊರೇಟರ್ ಗುರು ಶ್ರೀ ಸುಖಬೋಧಾನಂದಜಿ ಅವರನ್ನು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮಹಾಬಲೇಶ್ವರ ಹಾಗೂ ಅಧ್ಯಕ್ಷರು ಸನ್ಮಾನಿಸಿದ್ರು. And Lord Krishna cheerfully is teaching Arjuna in the battlefield. And Krishna Bhakta, the Veda says, if you look, everybody's life is run out of fear. Bishasmat vatam pavate bishodeti surya. In his poetic way he says, everybody's life is run out of fear, 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 fear. Fear-oriented living. That's why we say, oh, you should be God-fearing. Hey, God is something not to be afraid of. Instead of God-loving, it has become God-fearing. So therefore the Veda says, if you look into people's life, we are all living out of fear, fear, fear. And at the moment you live out of fear, you will not celebrate life. Right? You will not celebrate life. Instead of fear-oriented living, if we can be love-oriented living. The first thing when I came to the bank, they met me also, so much of love. This whole bank is lot loving, smiling, love. When your life is love-oriented living, you find life becomes a celebration.